ಇದು ಹೆಸರಿಗೆ ಜಿಲ್ಲಾ ಕ್ರೀಡಾಂಗಣ, ಜಿಲ್ಲಾ ಬಯಲು ರಂಗಮಂದಿರ. ಆದರೆ ಕೊರೋನಾ ಸಂದರ್ಭದಲ್ಲಿ ತಡೆಗೋಡೆ ಕೆಡಹಿ ವರ್ಷ 3 ಕಳೆದರೂ ಇನ್ನೂ ದುರಸ್ತಿಯಾಗಿಲ್ಲ. ಇದು ಉಡುಪಿಯ ಬೀಡಿನಗುಡ್ಡೆಯಲ್ಲಿರುವ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ಮತ್ತು ಬಯಲು ರಂಗಮಂದಿರ. ಈ ಕ್ರೀಡಾಂಗಣ ರಾಷ್ಟ್ರೀಯ ಹಬ್ಬಗಳ ಸಾರ್ವಜನಿಕ ಸಮಾರಂಭಕ್ಕೆ ನಿರ್ಮಾಣಗೊಂಡ ಕ್ರೀಡಾಂಗಣ. 1-2 ವರ್ಷ ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ ನಡೆದಿತ್ತು. ಕೊರೋನಾ ಸಂದರ್ಭ ಉತ್ತರ ಕರ್ನಾಟಕದ ಜನರನ್ನ ಅವರ ಊರಿಗೆ ಕಳಿಸುವ ಸಲುವಾಗಿ ಕ್ರೀಡಾಂಗಣದ ಒಳಗೆ ಬಸ್ ನಿಲ್ಲಿಸುವ ಸಂದರ್ಭ ಗೋಡೆ ಕೆಡವಲಾಯಿತು. ಮತ್ತೊಂದು ಬದಿ ಮಳೆಯಿಂದ ಕುಸಿದು ಬಿತ್ತು. ಆದರೆ ಇದುವರೆಗೂ ದುರಸ್ತಿಯಾಗದೆ ಮುಳ್ಳು ಕಟ್ಟಿಗಳಿಂದ ಮುಚ್ಚಲ್ಪಟ್ಟಿದೆ. ಯಾವುದೋ ಉದ್ದೇಶಕ್ಕೆ ಒಂದಷ್ಟು ಅನುದಾನದಿಂದ ನಿರ್ಮಾಣಗೊಂಡ ಕ್ರೀಡಾಂಗಣ ಆಗೊಂದು ಈಗೊಂದು ಕಾರ್ಯಕ್ರಮಕ್ಕೆ ಸೀಮಿತವಾಗಿದೆ. ಸರ್ಕಾರದ ಕಟ್ಟಡ, ಕ್ರೀಡಾಂಗಣ ಅಥವಾ ಇನ್ನಾವುದೇ ಯೋಜನೆಗಳ ಉದ್ಘಾಟನೆ ಸಂದರ್ಭದಲ್ಲಿ ಜಗಮಗಿಸಿದ್ರೆ ಆಮೇಲೆ ಅದನ್ನು ಕೇಳೋರೇ ಇಲ್ಲ. ನಿರ್ವಹಣೆಯ ಕೊರತೆಯಿಂದ ಸಾರ್ವಜನಿಕರ ಉಪಯೋಗಕ್ಕೆ ಒದಗಬೇಕಾದ ಕ್ರೀಡಾಂಗಣ ಇತಿಹಾಸದ ಪುಟ ಸೇರುತ್ತಾ ಅನ್ನೋದೇ ಸಾರ್ವಜನಿಕರ ಆತಂಕ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಸಮಾಜ ಸೇವಕ ನಿತ್ಯಾನಂದ ಬಳಕಾಡು ನೇರ ಸಂಪರ್ಕದಲ್ಲಿದ್ದಾರೆ. ಅವರನ್ನೇ ಮಾತಾಡ್ಸೋಣ. ನಿತ್ಯಾನಂದ, ನಮಸ್ಕಾರ. ನಮ್ಮ ಬೀಡಿನಗುಡ್ಡೆಯಲ್ಲಿ ಇರುವಂತಹ ಜಿಲ್ಲಾ ಕ್ರೀಡಾಂಗಣ ಏನಿದೆ, ಅದು ಕೊರೋನಾ ಸಂದರ್ಭದಲ್ಲಿ ಅದರ ಒಂದು ಭಾಗದ ಗೋಡೆಯನ್ನ ಬಸ್ ಒಳಗೆ ನಿಲ್ಲಿಸುವ ಸಲುವಾಗಿ ಅದನ್ನು ಕೆಡವಲಾಗಿತ್ತು. ಆದರೆ ವರ್ಷ 3 ಕಳೆದರೂ ಇನ್ನೂ ದುರಸ್ತಿಯಾಗಿಲ್ಲ. ಈ ಬಗ್ಗೆ ಏನು ಹೇಳ್ತೀರಿ? ಇದು ಕೊರೋನಾ ಸಂದರ್ಭದಲ್ಲಿ ಗೋಡೆ ಬಿದ್ದ ತಕ್ಷಣ ಸಾರ್ವಜನಿಕರು ಬಹಳಷ್ಟು ಜನ ಒಂದು ಮನವಿಯನ್ನು ಇಲಾಖೆ ಕೊಟ್ಟಿದ್ರು ನಗರಸಭೆಗೆ. ಆದ್ರೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ. ಅದರ ಮೊದಲು ಇಲ್ಲಿ ಏನ್ ಸೇವೆ ಮಾಡಿದ್ದೆ ಅಲ್ಲಿ ಇಲ್ಲಿ ನಮ್ಮ ಏನು ಸ್ವಾತಂತ್ರ್ಯ ಉತ್ಸವ, ಗಣರಾಜ್ಯೋತ್ಸವ ಏನು ಅಲ್ಲಿ ಮಾಡ್ತಿದ್ರು. ಅದೇ 1-2 ವರ್ಷ ಮಾತ್ರ ಮಾಡಿದ್ದಾರೆ ಅನ್ಸುತ್ತೆ. ಇದು 3-4 ವರ್ಷ ಎಲ್ಲ ಮಾಡ್ತಿದ್ದಾರೆ. ಅದ ನಂತರ ಅದು ಗೋಡೆ ಬಿದ್ದ ನಂತರ ಅವರು ಅದೇ ದೂರಿನ ಅಲ್ಲಿಗೆ ಹೋಗಿ ಈಗ ಅಧಿಕಾರಿಗಳು ಮಾಡ್ತಿದ್ದಾರೆ. ಅದನ್ನು ಅವರು ತಪ್ಪು ಮಾಡಿ, ಯಾಕಂದ್ರೆ ಲಕ್ಷಾಂತರ ರೂಪಾಯಿ, ಎಷ್ಟು 70 ಲಕ್ಷ 90 ಲಕ್ಷ ಖರ್ಚು ಮಾಡಿ ಅಷ್ಟು ದೊಡ್ಡ ಸ್ಟೇಡಿಯಂ ಕಟ್ಟಿ ಇಲ್ಲಿ ಯಾವುದಕ್ಕೂ ಉಪಯೋಗ ಇಲ್ಲದಂತಾಗಿದೆ. ಅಲ್ಲ ನಿತ್ಯಾನ, ಈಗ ಒಂದು ಕಟ್ಟಿ 2 ವರ್ಷದಲ್ಲಿ ಬೀಳುವಂತ ತಡೆಗೋಡೆ ಅದು ಅಂತ. ಈಗಿನ ಕಾಮಗಾರಿ, ಸರ್ಕಾರದ ಕಾಮಗಾರಿ ಹೇಗೆ 2 ವರ್ಷಕ್ಕಿಂತ ಮೇಲೆ ಬರ್ಲಿಕ್ಕಿಲ್ಲ. ಹಾಗೆ ಈಗಿನ ಕಾಮಗಾರಿ ಅದು ನೋಡಿ, ಯಾರು ಇಂಜಿನಿಯರ್ಸ್ ಅದಕ್ಕೆ ಬೇಕಾದ ಇಂಜಿನಿಯರ್ಸ್ ಈಗ ಏನು ಸರ್ಕಾರ ಏನು ಹೇಳ್ತಾರೆ 40% ಕೆಲಸ ಹೇಳ್ತಾರೆ, ಅದೇ ರೀತಿ ಕೆಲಸ ಮಾಡಿಟ್ಟಿರ್ಬೋದು. ಹಾಗಾಗಿ ಗೋಡೆ ಬೀಳುದು ಸ್ವಾಭಾವಿಕ. ಅದು ಕೂಡ ಅದು ಕೂಡ ನೋಡಿ, ಅಲ್ಲಿ ಸಾಧಾರಣ 1-2 ಸಾವಿರ ವಲಸೆ ಕಾರ್ಮಿಕರು ಅದರ ಹಿಂದುಗಡೆ ಇದ್ದಾರೆ. ಅಲ್ಲಿ ಗಿಡ ಗಂಟಿಗಳು ಬೆಳೆದು ಹಾವುಗಳ ಸಂತೆ ರಾತ್ರಿ ಹೋಗ್ಲಿಕ್ಕೆ ನವಿಲುಗಾರಿಕೊಂಡು ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಸಣ್ಣ ಪುಟ್ಟ ಮಕ್ಕಳು ಕೂಡ ಅಲ್ಲಿ ಪಾಪ ಹೊರಗೆ ನಿಲ್ಲಕ್ಕೂ ಸಾಧ್ಯ ಇಲ್ಲ. ಅದು ಅಲ್ಲದೆ ರಾತ್ರಿಯಲ್ಲಿ ವೇಶ್ಯಾವಾಟಿಕೆ ಆಗುವಂತ ನಿದರ್ಶನಗಳು ಉಳಿವೆ ಅಂತ ಹೇಳಿದ್ರೆ ಅಲ್ಲಿ ನಿರ್ಜನ ಪ್ರದೇಶ, ಯಾರು ಬರುದಿಲ್ಲ ಅಂತೇಳಿ. ಯಾಕಂದ್ರೆ ಎಲ್ಲಿ ಗೋಡೆ ಒಡೆದು ಹೋಗಿದೆ ಅಲ್ಲಿಂದ ನೋಡಿಕೊಂಡು ಅಲ್ಲಿ ಹೋಗಿ ಅಲ್ಲಿ ಬೇಕಾಗುವಂತ ವ್ಯವಸ್ಥೆ ಇದೆ. ಅವರಿಗೆ ಅಲ್ಲಿ ಇದನ್ನು ಅದಕ್ಕೆ ಬೆಟ್ಟೆ ಹಾಕಿ ಅನ್ನು ಕೊಡುವುದು. ಯಾರಿಗೆ? ನಗರಸಭೆಯವರಿಗೆ ಇಂಥ ವೇಶ್ಯಾವಾಟಿಕೆ ಮಾಡ್ಲಿಕ್ಕೆ ಅಲ್ಲಿ ಬೆಟ್ಟೆ ಹಾಕಿ ಕೊಟ್ಟರೆ ಅದಾದ್ರೂ ಉತ್ತಮ ದುಡ್ಡಾದ್ರೂ ಮಾಡಬಹುದು ನಗರಸಭೆಗೆ. ಅಲ್ಲ ನಿತ್ಯಣ್ಣ, ಈಗ 2 ವರ್ಷದಲ್ಲಿ ತಡೆಗೋಡೆ ಬೀಳೋದು ಸ್ವಾಭಾವಿಕ ಅಂತೀರಿ. ಹಾಗಿದ್ರೆ ಕ್ರೀಡಾಂಗಣ 2 ವರ್ಷಕ್ಕೆ ಸೀಮಿತನಾ ಅಂತ? ಅಷ್ಟೇ ಸೀಮಿತ. ಈಗ ಅಲ್ಲಿ ಏನೋ ಇದಾಗ್ತಿಲ್ಲ. ಈಗ ಸೀಮಿತ ಇದಕ್ಕೆ ಅದು. ಯಾಕಂದ್ರೆ ಅಲ್ಲಿ ಒಳಗಡೆ ಹೋಗುದು ಸೋರುವಂತದ್ದು ಇದೆ. ಅಲ್ಲಿ ಕ್ಲೀನ್ ಇಲ್ಲ ಹೇಗಾಗ್ತದೆ ಹಾಗೆ ಅನಿಸ್ಬೇಕಾಗ್ತದೆ ನಾವು. ಹಾಗಾದ್ರೆ ಒಂದು ಸಾರ್ವಜನಿಕರ ಕಾರ್ಯಕ್ರಮಕ್ಕಾದ್ರೂ ಕೊಡ್ಬೋದಲ್ಲ ಇದನ್ನ ಅಂತ? ಅಲ್ಲ, ಕೊಡ್ಲಿಕ್ಕೆ ಸಾರ್ವಜನಿಕರು ಕೊಡ್ಲಿಕ್ಕೆ ಒಂದು ಕಡೆಯಲ್ಲಿ ಪಾದರ ಇಲ್ಲ, ಒಂದು ಕಡೆಯಲ್ಲಿ ಅಲ್ಲಿ ಒಂದು ಮಾಡುವ ಕಾರ್ಯಕ್ರಮ ಮಾಡುವಾಗ ಕಾರ್ಯಕ್ರಮ ಮಾಡಿಕೊಂಡು ಜಾಸ್ತಿ ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಅವರಿಗೆ ಖರ್ಚು. ಮತ್ತೆ ಅವರು ಯಾರು ಮಾಡ್ತಾರೆ? ನಮ್ಗೆ ನಾವು ಸೀಮಿತವಾಗಿ ಲೆಕ್ಕಾಚಾರದಲ್ಲಿ ಖರ್ಚು ಮಾಡುವಾಗ ಇವರ ಕೆಲಸಕ್ಕೆ ನಾವು ಖರ್ಚು ಮಾಡ್ಬೇಕಾಗ್ತದೆ ತುಂಬಾ. ಹಾಗಿರುವಾಗ ಯಾರು ಕೆಲಸ ಅಲ್ಲಿಗೂ ಹೋಗುದಿಲ್ಲ ಅವರು ಅಲ್ಲಿಗೆ. ಅಂದ್ರೆ ಒಂದು ಸಾರ್ವಜನಿಕರ ಉಪಯೋಗಕ್ಕೆ ಅಂತ ನಿರ್ಮಾಣವಾದಂತಹ ಒಂದು ಕ್ರೀಡಾಂಗಣ ಈಗ ಯಾವ ಉಪಯೋಗ ಇಲ್ಲದೆ ಧರ್ಮಕ್ಕೆ ಬಿತ್ಕೊಂಡಿದೆ ಅಂತ ಅನಿಸ್ತಾ ಇದೆ. ಈಗ ಸರ್ಕಾರ ಏನೋ ಒಂದು ಒಳ್ಳೆದಾಗ್ಲಿ ಅಂತೇಳಿ ಮಾಡ್ತಾ ಇದೆ. ಸರ್ಕಾರ ಮಾಡಿತ್ತು. ಈಗ ಇವರು ಅದು ಉಪಯೋಗ ಮಾಡ್ಲಿಕ್ಕೆ ಇವರಿಗೆ ಗೊತ್ತಿಲ್ಲ. ಇವರು ಖಾಲಿ ಇವರೇ ಇವರದ್ದೇ ಒಂದು ಇಲ್ಲಿ ವಿರೋಧ ಪಕ್ಷ ಕೂಡ ಸರಿಯಾಗಿ ಕೇಳುವವರಿಲ್ಲ. ಹಾಗಿರುವವರಿಗೆ ಬೇಕಾಬಿಟ್ಟಿಯಾಗಿ ಮಾಡಿದ್ರೆ ಅದು ನಡೆದು ಹೋಗ್ತದೆ ಎಂಬ ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಇಲ್ಲಿ ಅವರು ಮುಗ್ಧರು, ಇಲ್ಲಿ ಅವರು ಯಾವ ವಿಚಾರವೂ ಕೂಡ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಅಂತ ಅವರಿಗೆ ಖಂಡಿತವಾಗಿ ಗೊತ್ತು. ಓಕೆ, ಮಾಹಿತಿಗಾಗಿ ಧನ್ಯವಾದಗಳು ನಿತ್ಯಣ್ಣ. ಓಕೆ ಸರ್.
ವೀಕ್ಷಕರೇ, ಇದು ಉಡುಪಿಯ ಬೀಡಿನಗುಡ್ಡೆಯಲ್ಲಿ ಇರುವಂತಹ ಜಿಲ್ಲಾ ಕ್ರೀಡಾಂಗಣ ಮತ್ತು ಬಯಲು ರಂಗಮಂದಿರ. ಇದರ ದುರವಸ್ಥೆ ಬಹುಶಃ ವರ್ಷ 3 ಕಳೆದರೂ ತಡೆಗೋಡೆಯನ್ನ ಮತ್ತೆ ರಿಪೇರಿ ಮಾಡೋದಕ್ಕಾಗಿಲ್ಲ. ಅದೇ ರೀತಿಯಾಗಿ ಮಳೆಗೆ ಬಿದ್ದಂತ ಒಂದು ಭಾಗ ಏನಿದೆ ಅದರ ದುರಸ್ತಿನೂ ಆಗಿಲ್ಲ. ಒಟ್ಟಾರೆಯಾಗಿ ಸಂಜೆಯ ಬಳಿಕ ಇಲ್ಲಿ ಓಡಾಡೋದೇ ಕಷ್ಟ ಅಂತ ಪರಿಸ್ಥಿತಿ ಆಗಿದೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದೇ ಸ್ಥಳೀಯರ ಆಗ್ರಹ. ಇದ್ರ ಜೊತೆಗೆ ಒಂದಷ್ಟು ಕ್ರೀಡಾಪಟುಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದಷ್ಟು ಸಾರ್ವಜನಿಕ ಕಾರ್ಯಕ್ರಮಗಳನ್ನ ನಡೆಸುವ ಸಲುವಾಗಿ ಅನುಕೂಲಗಳನ್ನ ಕಲ್ಪಿಸಿಕೊಟ್ಟುವುದರಿಂದ ಈ ಒಂದು ಕ್ರೀಡಾಂಗಣ ಮತ್ತಷ್ಟು ಉಪಯೋಗಕ್ಕೆ ಬರೋದು ಸಾಧ್ಯತೆ ಇದೆ ಅನ್ನೋದೇ ಸಾರ್ವಜನಿಕರ ಅಭಿಪ್ರಾಯ.